ಪುರಸಭೆ ಅಧ್ಯಕ್ಷ ಆಗೋ ಮೊದಲು ನನ್ನ ಹಾಲಿನ ವ್ಯಾಪಾರದಲ್ಲಿ ಇದ್ದೆ. ನಾವು ಏನು ಮಾಡಬೇಕಾದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು 7 ಗಂಟೆಗೆ ಮುಗಿಸಿ ನಾವು ಬ್ಯಾಂಗ್ಳೂರಿಗೆ ಸಮೇತ ಹೋಗಿದ್ದೇವೆ. ಆವಾಗ ಕೆಲವರು ಏನು ಮಾಡ್ತಿದ್ರು, ಕಮಿಷನ್ ಇಲ್ಲದೆ ಹಾಲು ಹಾಕಿ ಶುರು ಮಾಡ್ತಿದ್ರು. ನಾವು ಹಾಕ್ತೇವೆ, ಅವರಲ್ಲ ನಾವು ನಿಮಗೆ ಕಮ್ಮಿಗೆ ಹಾಕ್ತೇವೆ. ಆದರೆ ನನ್ನ ಜನರು ನನ್ನನ್ನು ಇದು ಮಾಡಿ, ಅದು ನನ್ನ ಸವಾಲನ್ನು ಮೆಟ್ಟಿ ನಿಂತೆ ಅವರ ಸಪೋರ್ಟ್ನಿಂದ. ಒಬ್ಬ ಮಹಿಳೆಯಾಗಿ ನಾನು ಯಾರಿಗೂ ಕಮ್ಮಿ ಇಲ್ಲ. ನಮ್ಮನ್ನು ಕುಗ್ಗಿಸೋರು ಎಷ್ಟೋ ಜನ, ಬಹುಶಃ ಮಹಿಳೆಯರು ಕೆಲವರು ಇರ್ತಾರೆ ನಮ್ಮನ್ನು ಕುಗ್ಗಬೇಡಿ, ಏನು ಕಷ್ಟ ಬಂದಿದೆ ಅದನ್ನು ಮೆಟ್ಟಿ ನಿಂತು ನಡೆಯಿರಿ ಅಂತ ಹೇಳ್ತೇನೆ ನಾನು ಪ್ರತಿಯೊಬ್ಬ ಮಹಿಳೆ ಕೂಡ. 4 ಪೈಸೆಯಿಂದ ಶುರುವಾದ ಕಮಿಷನ್ ಇವತ್ತು 2 ರೂಪಾಯಿ 40 ಪೈಸೆ ಲೀಟ್ರಿಗೆ ಸಿಗ್ತಾ ಉಂಟು. 30 ವರ್ಷಗಳಿಗಿಂತಲೂ ಅಧಿಕ ನೀವು ಹಾಲನ್ನ ಹಾಕ್ತಾ ಇದ್ದೀರಾ. ಹೇಗಿದೆ ಅಂತ ಆ ಒಂದು ಜರ್ನಿ? ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕರೆಯ ಆಸರೆಯಾಗಿ, ಭರವಸೆಯ ಬೆಳಕಾಗಿ, ಆತ್ಮವಿಶ್ವಾಸದ ದ್ಯೋತಕವಾಗಿ, ಸಮಾಜದ ಶಕ್ತಿಯಾಗಿ, ಸ್ವಾಭಿಮಾನದ ಜೀವನವನ್ನ ಕಟ್ಟಿಕೊಂಡಿರುವಂತಹ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿಯಾಗಿರುವಂತಹ ಚಾ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದೊಂದೇ ಸಿಪ್ ಕುಡಿತಾ ಇದ್ರೆ ಫ್ರೆಶ್ ಆಗಿರುವಂತಹ ಫೀಲ್ ಸಿಗುತ್ತೆ. ಮೈಂಡ್ ಕೂಡ ಒಮ್ಮೆ ರಿಲೀಫ್ ಆಗುತ್ತೆ ಅಲ್ವಾ? ನಾವು ಬಿಸಿ ಬಿಸಿ ಆಗಿರುವಂತಹ ಚಾ ಕುಡಿಬೇಕು ಅಂತ ಹೇಳಿದ್ರೆ ಪೇಟೆ ಭಾಗದಲ್ಲಿರುವಂತಹ ಅದೆಷ್ಟೋ ಮನೆಗಳಿಗೆ ಬೆಳಗ್ಗೆ ಹಾಲು ಪೂರೈಕೆ ಆಗ್ಬೇಕಲ್ವಾ? ನಾವು ಎದ್ದೇಳುವಂತ ಹೊತ್ತಿಗೆ ಈ ಹಾಲು ಹಾಕೋರಿದಾರಲ್ವಾ, ಅವರ ಕೆಲಸಗಳು ಆರಂಭ ಆಗಿರುತ್ತೆ, ಅರ್ಧ ಕೆಲಸ ಮುಗ್ದೇ ಇರುತ್ತೆ. ಪ್ರತಿಯೊಬ್ಬರ ಮನೆಗೆ ಕೂಡ ಹಾಲು ಹಾಕುವ ಮೂಲಕ, ಅದು ಕೂಡ ಪುತ್ತೂರಿನ ಭಾಗದಲ್ಲಿರುವಂತ ಅದೆಷ್ಟೋ ಮನೆಗಳಿಗೆ, ಅಂಗಡಿಗಳಿಗೆ, ಹೋಟೆಲ್ಗಳಿಗೆ ಹಾಲು ಹಾಕುವ ಮೂಲಕ ಸ್ವಾಭಿಮಾನದಿಂದ ಜೀವನವನ್ನ ಕಟ್ಟಿಕೊಂಡಿರುವಂತ ಮಹಿಳೆಯನ್ನ ಇವತ್ತಿನ ದಿನ ನಿಮ್ಮ ಮುಂದೆ ಪರಿಚಯಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇರುವಂತದ್ದು. ಇವರು ಸುಮಾರು 36 ವರ್ಷಗಳಿಂದ ಪುತ್ತೂರಿನಲ್ಲಿರುವಂತಹ ಅದೆಷ್ಟೋ ಮನೆಗಳಿಗೆ, ಹೋಟೆಲ್ಗಳಿಗೆ, ಅಂಗಡಿಗಳಿಗೆ ಹಾಲನ್ನ ಹಾಕ್ತಾ ಬಂದಿದ್ದಾರೆ. ನಂದಿನಿ ಬ್ರ್ಯಾಂಡ್ ನ ಹಾಲನ್ನ ಹಾಕ್ತಾ ಇರುವಂತದ್ದು. ಹೀಗಾಗಿ ಇವರು ಪುತ್ತೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಹಾಕಿರುವಂತಹ ಮಹಿಳೆ ಅನ್ನುವಂಥ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿರುವಂಥದ್ದು. ಇವರು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗುವಂಥ ವ್ಯಕ್ತಿತ್ವವನ್ನ ಕೂಡ ಹೊಂದಿದ್ದಾರೆ. ಎಸ್ ಮೇಡಮ್ ನಮ್ಮ ಜೊತೆಗಿದ್ದಾರೆ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಮಾರು 30ಕ್ಕೂ ಅಧಿಕ ವರ್ಷಗಳಿಂದ ಪುತ್ತೂರಿನ ಅದೆಷ್ಟೋ ಮನೆಗಳಿಗೆ, ಹೋಟೆಲ್ಗಳಿಗೆ, ಅಂಗಡಿಗಳಿಗೆ ನಂದಿನಿ ಹಾಲನ್ನ ಹಾಕುವ ಮೂಲಕ ಪುತ್ತೂರಿನಲ್ಲಿ ಚಿರಪರಿಚಿತರಾಗಿರುವಂತಹ ಸ್ವಾಭಿಮಾನಿ ಮಹಿಳೆಯಾಗಿರುವಂತಹ ಲತಾ ಗಣೇಶ್ ರಾವ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ. ಹೇಗಿದ್ದೀರಾ? ಆರಾಮ ಆಗಿದ್ದೀರಾ? ಇವತ್ತು ಎಷ್ಟು ಬಿಸಿ ಆಗಿದ್ರಿ? ಬಿಸಿ, ತುಂಬಾ ಬಿಸಿ. ಇವತ್ತು ಬಿಸಿ ಆಗಿದ್ರಿ? ಓಕೆ. 30 ವರ್ಷಗಳಿಗಿಂತಲೂ ಅಧಿಕ ನೀವು ಹಾಲನ್ನ ಹಾಕ್ತಾ ಇದ್ದೀರಾ. ಹೇಗಿದೆ ಅಂತ ಆ ಒಂದು ಜರ್ನಿ? ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ 4 ಪೈಸೆಯಿಂದ ಶುರುವಾದ ಕಮಿಷನ್ ಇವತ್ತು 2 ರೂಪಾಯಿ 40 ಪೈಸೆ ಲೀಟ್ರಿಗೆ ಸಿಗ್ತಾ ಉಂಟು. ಆಗ ಆಲೋಚನೆ ಮಾಡಿ, ಯಾವ ಕಷ್ಟದಿಂದ ಇವತ್ತು ಈ ಸ್ಥಿತಿಗೆ ಬರ್ಬೇಕಾದ್ರೆ ಎಷ್ಟು ಇದು ಆಗಿರ್ಬೇಕು. ಆದ್ರೂ ನಾವು ಅದರಲ್ಲಿ ಯಶಸ್ಸು ಕಂಡಿದ್ದೇವೆ. ಪುತ್ತೂರಿನಲ್ಲಿ ಎಷ್ಟು ಮನೆಗಳಿಗೆ ಹಾಕ್ತಿರೋ ಒಂದು ಅಂದಾಜು ಲೆಕ್ಕ? ಈಗ ನಾವು ಮನೆಗಳಿಗಿಂತ ಜಾಸ್ತಿ ನಾವು ಅಂಗಡಿ ಮತ್ತೆ ಹೋಟ್ಲುಗಳಿಗೆ ಹೆಚ್ಚು ಇದು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮನೆಗಳಿಗೆ ಈಗ ಸ್ವಲ್ಪ ಕಮ್ಮಿ ಮಾಡಿದೆ. ಈಗ ಆನ್ಲೈನ್ನ ಕಾಟದಿಂದಾಗಿ ಮನೆಗಳಿಗೆ ಸ್ವಲ್ಪ ಇದು ಕಮ್ಮಿ ಆಗಿದೆ. ಆದರೆ ಹೋಟ್ಲು ಮತ್ತು ನಮ್ಮ ಮೊದಲಿನ ಇವರು ಇದ್ದಾರೆ ವ್ಯಾಪಾರಸ್ಥರು, ಅವರು ನಮ್ಮನ್ನು ಬಿಟ್ಟು ಕೊಟ್ಟಿಲ್ಲ. ಯಾಕೆಂತೇಳಿ ಮೊದಲಿನಿಂದ ಇದ್ದವರು 36 ವರ್ಷದಿಂದ ಇದ್ದವರು ಇವತ್ತಿಗೂ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಅವ್ರು ನಮ್ಮನ್ನು ಬಿಟ್ಟಿಗೆ ತಯಾರಿಲ್ಲ. ನಾವು ಕೂಡ ಅವರನ್ನು ಇದು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ? 5 ಗಂಟೆಗೆ ಶುರು ಮಾಡ್ತೇವೆ. ಮೊದಲು 3 ಗಂಟೆಗೆ ಶುರು ಮಾಡ್ತಿದ್ದೆವು. ಒಂದು ಕಾಲದಲ್ಲಿ 3 ಗಂಟೆಗೆ ಶುರು ಮಾಡ್ತಿದ್ದೆವು. ಇವತ್ತು 5 ಗಂಟೆಗೆ ಹೇಳ್ತೇವೆ. ನಾವು 5 ಗಂಟೆಗೆ ಶುರು ಮಾಡಿದರೆ 8 ಗಂಟೆವರೆಗೆ ಮಾಡ್ತೇವೆ. ಆನಂತರ ಮಧ್ಯಾಹ್ನ ಬರ್ತದೆ, 11 ಗಂಟೆಯಿಂದ 12 ಗಂಟೆವರೆಗೆ ಮಾಡ್ತೇವೆ. ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ಹಾಲು ಹಾಕ್ತೇವೆ ನಾವು. ಖುಷಿ ಆಗ್ತದೆ. ಹಾಲು ಹಾಕುವ ಇದು ಆರಂಭ ಆಗಿದ್ದು ಯಾವ ಉದ್ದೇಶದಿಂದ? ಅಂದ್ರೆ ಇವಾಗ ಇರುತ್ತೆ ಒಂದು ಯಾವ್ದೊಂದು ಆವಾಗ ಒಂದು ಏನು ಅಂತ ಹೇಳಿದ್ರೆ, ನಾವು ಮಾಡಬೇಕು. ಯಾಕೆ ನಾನು ಮಹಿಳೆಯಾಗಿ ಮಾಡಬಾರ್ದು? ಆ ಟೈಮಲ್ಲಿ ತುಂಬ ಕಮ್ಮಿ ಮಹಿಳೆಯರು ಮಾಡಿದ್ದು. ಆಗ ನಾನು ಯಾಕೆ ಮಾಡಬಾರ್ದು, ಹಾಲಿದ್ದು ಮಾಡಬಾರ್ದು ಅಂತೇಳಿ ಫಸ್ಟಿಗೆ ಬಂದರು. ಮಂಗಳೂರಿನಿಂದ ಬಂದರು. ಮಾಡ್ತೀರಾ ಅಂತ ಕೇಳಿದೆ. ಖಂಡಿತ ಮಾಡ್ತೇನೆ ಅಂತ ಹೇಳಿದೆ. ಯಾಕೆಂದರೆ ಆಗ ಅದರ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ಲ ನಮಗೆ. ಆಗ ಮಾಡ್ತೇವೆ ಅಂತ ಹೇಳಿದ್ದು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆನಂತರ ಈಗ ಯಾರು ಕಾಂಪಿಟೇಷನ್ ಜಾಸ್ತಿ ಆಯಿತು. ಆದರೂ ನಮ್ಮ ಗ್ರಾಹಕರು ನಮಗೆ ಕಮ್ಮಿ ಆಗಲಿಲ್ಲ. ಪ್ರಾರಂಭದ ದಿನಗಳಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಅಂದ್ರೆ, ಇವಾಗ ಹೋಗ್ಬೇಕು, ಒಪ್ಪಿಸ್ಬೇಕು ಅವರನ್ನ.
ಇಲ್ಲ, ಖಂಡಿತ ಕಷ್ಟ ಆಗಲಿಲ್ಲ. ಯಾಕಂತೇಳಿ ಸ್ಟಾರ್ಟ್ ಮಾಡಿದೆ ನಾವು, ಆದ ಕಾರಣ ನಮಗೆ ಕಷ್ಟ ಒಪ್ಪಿಸ್ಲಿಕ್ಕೆ ಕಷ್ಟ ಆಗಲಿ. ನಾವು ಹೋಗಿ ಕೇಳಿದೆವು, ಹಾಕಿ ಅಂತ ಹೇಳಿದ್ರು. ಆಗ ಯಾಕಂದ್ರೆ ಹಾಲಿನ ಇದು ಕಮ್ಮಿ ಇತ್ತು, ಹಾಲು ಕೊಡುವವರು ಕಮ್ಮಿ ಇದ್ರು. ನಮ್ಮ ನಂದಿನಿ ಅಂತ ಹೇಳುವಾಗ ಒಂದು ಆ ಬ್ರ್ಯಾಂಡಿಗೆ ಒಂದು ಹೆಸರು ಕೂಡ ಇತ್ತು. ನಮಗೇನು ಕಷ್ಟ ಆಗಲಿಲ್ಲ. ನಮ್ಮ ಗ್ರಾಹಕರು ಕೂಡ ಒಳ್ಳೆ ಸಪೋರ್ಟೇ ಕೊಟ್ಟರು. ಅವರ ಸಪೋರ್ಟ್ನಿಂದಾಗಿ ನಾವು ಇವತ್ತು ಈ ಸ್ಥಾನಕ್ಕೆ ಬಂದು ಮುಟ್ಟಿದ್ದೇವೆ. ಓಕೆ, ಇವಾಗ ನೀವಿಬ್ಬರೇ ಜೊತೆಯಾಗಿ ಹಾಕೋದಾ ಇಲ್ಲ ಜನ ಇದ್ದಾರಾ? ಇಲ್ಲ, ನಾನು ಮತ್ತೆ ನನ್ನ ಯಜಮಾನರು, ನನ್ನ ಮಕ್ಕಳು, ನಾವು ಇಷ್ಟೇ ಜನ ಸೇರಿ ಹಾಕೋದು. ನಾವು ಯಾರು ಕೆಲಸದವ್ರನ್ನ ಕಾಯ್ದಿಲ್ಲ. ಯಾಕೆಂದರೆ ಕೆಲಸದವ್ರು ಇವತ್ತು ಬಂದರೆ ನಾಳೆ ಬರೋದಿಲ್ಲ, ಅಥವಾ ಸಂಬಳ ಇವತ್ತು ಇಷ್ಟು ಬೇಕು ನಾಳೆ ಅಷ್ಟು ಬೇಕು, ಮಳೆ ಉಂಟು ಚಳಿ ಉಂಟು ಅಂತ ಹೇಳಿದ್ರೆ ಆಗಿಲ್ಲ. ನಾವೇ 4 ಜನ ಸ್ವಾವಲಂಬಿಯಾಗಿ ನಾವೇ 4 ಜನ ಮಾಡೋದು. ಮೊದಲು ಜನ ಇದ್ರು, ಆನಂತರ ಅವ್ರು ಕೈ ಕೊಡ್ತಾ ಬಂದ್ರು, ಮಳೆಗಾಲಕ್ಕೆ ಚಳಿಗಾಲಕ್ಕೆಲ್ಲ ಕೈ ಕೊಡ್ತಾ ಬಂದ್ರು. ಆನಂತರ ಬೇಡ ಅಂತೇಳಿ ಈಗ ನಾವು ಒಂದು 10-15 ವರ್ಷದಿಂದ ನಾವೇ ಆಗ್ತಾ ಇದ್ದೇವೆ. ಕೆಲಸಕ್ಕೆ ಜನ ಅಂದ್ರೆ ಪರ್ಮನೆಂಟ್ ಆಗಿ ಬೇಕು, ಕೈ ಕೊಡ್ತಾರೆ. ಅವ್ರಿಗೆ ಮದುವೆ ಉಂಟು, ಅಥವಾ ಮಳೆ ಬಂದ್ರೆ ಇವತ್ತು ಚಳಿ ಜ್ವರ ಬಂತು, ಅಥವಾ ನಮಗೆ ಮದುವೆ ಹೋಗ್ಲಿಕ್ಕೆ ಉಂಟು, ರಜೆ ಬೇಕು. ಇವತ್ತು ಹಾಲಿನ ವ್ಯಾಪಾರದಲ್ಲಿ ರಜೆ ಅಂತ ಇಲ್ಲ ನಮಗೆ. ನಾವು ಏನು ಮಾಡ್ಬೇಕಾದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು 7 ಗಂಟೆಗೆ ಮುಗಿಸಿ ನಾವು ಬ್ಯಾಂಗ್ಳೂರಿಗೆ ಸಮೇತ ಹೋಗಿದ್ದೇವೆ. ನಾವು ನನ್ನ ಮಗ ಅಲ್ಲಿ ಕಲಿತಾ ಇದ್ದ, ಅಲ್ಲಿಗೆ ಸಮೇತ ನಾವು 7 ಗಂಟೆಗೆ ಮಾಡಿ ರಾತ್ರಿ 12 ಗಂಟೆಗೆ ಬಂದು ಮುಟ್ತಿದ್ದೇವೆ. ಬ್ಯಾಂಗ್ಳೂರಿಗೆ ಹೋಗಿ ಬಂದು ಮುಟ್ತಿದ್ದೇವೆ. ರಜೆ ಅಂತ ಇಲ್ಲ ನಮಗೆ. ಪ್ರತಿದಿನ ನಮಗೆ ಹಾಲು ಹಾಕ್ಬೇಕು, ಪ್ರತಿದಿನ ಜನರ ಸಂಪರ್ಕ ಉಂಟು, ಪ್ರತಿದಿನ ಕೂಡ ಕೆಲಸ ಮಾಡ್ತಾ ಇರೋದು. ಮಾಜಿ ಪುರಸಭೆಯ ಅಧ್ಯಕ್ಷರಾಗಿ ಕೂಡ ಇದ್ರಿ, ಅದರ ಒಂದು ಜರ್ನಿಯನ್ನ ನೆನಪು ಮಾಡ್ಕೊಳ್ಳೋದು. ಬಹುಶಃ ಮಾಜಿ ಪುರಸಭೆ ಅಧ್ಯಕ್ಷ ಆಗೋ ಮೊದಲು ನಾನು ಹಾಲಿನ ವ್ಯಾಪಾರದಲ್ಲಿ ಇದ್ದೆ. ಜನರ ಸಂಪರ್ಕ ಇತ್ತು. ನನ್ನ ಯಜಮಾನರು ಫಸ್ಟಿಗೆ ಅಧ್ಯಕ್ಷರಾಗಿದ್ರು. ಅವರ ಸಪೋರ್ಟಿನಿಂದ ನಾನು, ಜನರು ಕೂಡ ಹೇಳಿದ್ರು, ನಿಮ್ಮ ಮಿಸ್ಸಸ್ ಅನ್ನು ಯಾಕೆ ನಿಲ್ಲಿಸಬಾರ್ದು ಅಂತ ಕೇಳಿದ್ರು ಆ ಟೈಮಲ್ಲಿ. ಆಗ ಅವ್ರು ಹೇಳಿದ್ರು, ಯಾಕೆ ನಿಲ್ಲಿಸಿದ ಏನಾಗ್ತದೆ, ನಿಲ್ಲಿಸ್ತೇನೆ, ನನ್ನ ಹೆಂಡ್ತಿಯನ್ನು ಸಪೋರ್ಟ್ ಕೊಡ್ತೇನೆ, ಅವಳಿಗೆ ಮಹಿಳೆಯಾಗಿ ಅವಳು ಕೂಡ ಮುಂದೆ ಬರಬೇಕು ಅಂತ. ಅವರ ಸಹಾಯದಿಂದ, ಅವರ ಸಪೋರ್ಟ್ನಿಂದ ನಾನು ಇದಾದದ್ದು. ನಾನು ಒಂದು ಅಧ್ಯಕ್ಷ ಆಗಲಿಕ್ಕೆ ಕಾರಣ ಮಾಜಿ CM DV ಸದಾನಂದ ಗೌಡ್ರು, ರಾಜೇಶ್ ಬಣ್ಣವರು, ಇವತ್ತು ಸ್ವರ್ಗದಲ್ಲಿರುವಂಥ ಮುರಳೀಧರ್ ರೈ ಅವರು, ಪ್ರಭಾ ಆಚಾರ್ಯ, ಇವರ 4 ಜನ ಸಪೋರ್ಟಿನಿಂದ ನನ್ನ ಯಜಮಾನರು ಇವರ ಸಪೋರ್ಟ್ನಿಂದ ನಾನು ಅಧ್ಯಕ್ಷ ಆಗಲಿಕ್ಕೆ ಒಂದು ಕಾರಣ ಆಯಿತು. ಒಂದು ನಾನು ಆ ಸೀಟಿಗೆ ಪುತ್ತೂರಿನಲ್ಲಿ, ಮತ್ತು ಒಂದು ಹಿರಿಯರಾದ ಕಾಂಗ್ರೆಸ್ ಹಿರಿಯರಾದ ಕಿಟ್ಟಣ್ಣಗೌಡರು, ಇವರ ಸಪೋರ್ಟಿನಿಂದ ನಾನೊಂದು ಅಧ್ಯಕ್ಷ ಆಗಲಿಕ್ಕೆ ಕಾರಣ ಆಯಿತು. ಯಾಕೆಂದರೆ DV ಸದಾನಂದ ಗೌಡರು ಹೇಳಿದ್ರಂತೆ, ಲತಾ ಗಣೇಶ್ ರಾವ್ ಆದರೆ ನಾವು ಖಂಡಿತ ಒಂದು ಸಪೋರ್ಟ್ ಮಾಡುವ, ಯಾಕೆಂದರೆ ಅವರು BJP ಇದ್ದರು, ನಾವು ಕಾಂಗ್ರೆಸ್ ಇದ್ದೆವು. ಆದರೂ ಅವರೊಂದು ಹೇಳಿದ್ರಂತೆ, ನೋಡುವ ನಮಗೆ ಅವರೊಂದು ಜನಸೇವೆ ನೋಡಬೇಕು, ಯಾಕೆಂದರೆ ಅವರ ಹಾಲಿನ ಇದರಲ್ಲಿ ತುಂಬ ಆಗಿದ್ದಾರೆ, ಅವರದೊಂದು ಜನಸೇವೆಯನ್ನು ನಾವು ನೋಡುವ, ಅವರನ್ನು ಆ ಸೀಟಲ್ಲಿ ಕೂತ್ಕೊಳ್ಳಿಸುವ ಅಂತ ನನಗೆ ಒಂದು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಜನರ ರೆಸ್ಪಾನ್ಸ್ ಹೇಗಿತ್ತು ಅಂತ ತುಂಬ ಖುಷಿ ಇತ್ತು. ವರದಿಗಾರರು ಇರ್ಬೋದು, TV ಮಾಧ್ಯಮದವರು ಇರ್ಬೋದು, ಸಾರ್ವಜನಿಕರು, ಅಧಿಕಾರಿ ವರ್ಗದವರು, ಪ್ರತಿಯೊಬ್ಬರ ಸಹಕಾರ ಕೂಡ ತುಂಬ ಇದಿತ್ತು. ಫುಲ್ಲು ಸಪೋರ್ಟ್ ಕೊಡ್ತಿದ್ರು. ಒಂದು ವೇಳೆ ನಾನು ಈ ಕಡೆಯಿಂದ ಹೋದ್ರೆ ಅದು ಹಾಗೆಲ್ಲ ಮೇಡಮ್ ಹೀಗೆ ಅಂತೇಳಿ ತಿದ್ದಿ ಹೇಳುವಂಥ, ಫೋನ್ನಲ್ಲಿ ಹೇಳುವಂಥ ಕೂಡ ವ್ಯವಸ್ಥೆ ಇತ್ತು. ನನಗೆ ಹೇಳ್ತಿದ್ರು, ನಿಮ್ಮದು ಹೀಗೆ ಆಗಿದೆ, ಒಂಚೂರು ಅದನ್ನು ಈ ಥರ ತಿರುಗಿಸಿ ಅಂತ ಹೇಳುವಂಥ ಒಂದು ಜನರು ನನಗೆ ಸಪೋರ್ಟ್ ಇದ್ರು. ಅದರೊಟ್ಟಿಗೆ ನನಗೆ ದೊಡ್ಡ ನನ್ನ ಭುಜಬಲ ಅಂತ ಹೇಳಿದ್ರೆ ನನ್ನ ಯಜಮಾನರು ಗಣೇಶ್ ರಾವ್, ಅವರ ಸಪೋರ್ಟ್ ಇಲ್ಲದೆ ನಾನು ಮುಂದೆ ಹೊರಲಿಕ್ಕೆ ಸಾಧ್ಯ ಇಲ್ಲ ಇತ್ತು. ಈಗ ಹಾಲಿನ ವ್ಯಾಪಾರದಲ್ಲಿ ಕೂಡ ಅವರ ಸಪೋರ್ಟ್. ಓಕೆ, ನೀವು ಇವಾಗ ನಂದಿನಿ ಹಾಲನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಪ್ಲಾನ್ ಇತ್ತಾ? ಆ ಟೈಮಲ್ಲೇ ಇದು ಆಡ್ ಆಗಿದ್ದ ಇಲ್ಲ ಹೇಗೆ? ಇಲ್ಲ, ಆ ಟೈಮಲ್ಲಿ ಒಂದು ಕೆಲಸಕ್ಕೆ ಸೇರುವ ಅಂತೇಳಿ ಒಂದು ಇದ್ದಿತ್ತು. ಹಾಲಿದಾದ ನಂತರ ಬೇಡ, ಇದ್ರಲ್ಲೇ ನಾವು ಮುಂದುವರಿಯುವ, ಇದ್ರಲ್ಲಿ ಯಾಕೆ ಒಳ್ಳೇದಾಗಬಾರ್ದು ಅಂತೇಳಿ ಇದರಲ್ಲೇ ಮುಂದುವರೆದದ್ದು ನಾವು. ಯಾಕಂದ್ರೆ ನನ್ನ ಯಜಮಾನರು MA ಮಾಡಿದ್ದಾರೆ, ಆಗ ಲೆಕ್ಚರ್ ಆಗಿ ಅವಕಾಶ ಬಂತು. ಬೇಡ, ಲೆಕ್ಚರ್ ಬೇಡ, ನಾನು ಇದೇ ಹಾಲಿನ ವ್ಯಾಪಾರದಲ್ಲಿ ಮುಂದುವರಿತೇನೆ ಅಂತೇಳಿ ಹಾಗೆ ಮುಂದುವರೆದದ್ದು. ಅಂದ್ರೆ ಆಗ ಎಲ್ಲ MA ಮಾಡುದು ಹೇಳಿದ್ರೆ ಸ್ವಲ್ಪ ಕಷ್ಟದ ದಿನಗಳಾಗ, ಆದ್ರೂ ಕೂಡ ಅವರೆಲ್ಲ ಮಾಡಿದಾಗ ಅವರು ಲೆಕ್ಚರ್ ಆಗ್ಬೇಕು ಇದಾಗ್ಬೇಕು ಅಂತೇಳಿ, ಆದ್ರೆ ಅವರು ಆ ಕೆಲಸಕ್ಕೆ ಹೋಗ್ಲಿಲ್ಲ. ಇದೇ ಹಾಲಿನೊಟ್ಟಿಗೆ ನನ್ನ ಬೆನ್ನೆಲುಬಾಗಿ ನಿಂತರು ನನಗೆ. ನೀವು ಏನು ಎಜುಕೇಶನ್ ಮಾಡಿದ್ದೀರಾ? ನಾನು PUC ಆದದಷ್ಟೇ. ನಂದು PUC ಇಲ್ಲಿ ಪುತ್ತೂರಲ್ಲಿ. ಎಲ್ಲಿ ನೀವು? ನಾನು ಮಂಗಳೂರಿನವಳು. ನಾನು ಪ್ರಸ್ತುತ ಮಂಗಳೂರಿನವಳು. ಮಂಗಳೂರು ಅತ್ತವರ ಬಾಬುಗುಡ್ಡೆ ಅವಳು ನಾನು. ನನ್ನ ತಂದೆ ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವರು. ತಂದೆ ಕಮ್ಯುನಿಸ್ಟ್ ಪಕ್ಷದವರು. ಹಾಗಾಗಿ ನನಗೆ ರಾಜಕೀಯದಲ್ಲಿ ಸ್ವಲ್ಪ ಅದು ಕೂಡ ನನಗೆ ಇದಿರ್ಬೋದು. ಹಾಗಾಗಿ ಈ ಒಂದು ನಂದಿನಿ ಹಾಲನ್ನ ಮಾರಾಟ ಮಾಡೋದು ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿ ಕೊಟ್ಟಿದೆ. ಬಹುಶಃ ನನ್ನ ಜೀವನಗಳನ್ನು ನಾನು ಕಳೆದದೇ ಇದರಲ್ಲಿ. ಆದ ಕಾರಣ ನಾನು ಅದನ್ನು, ನಂದಿನಿ ಹಾಲು ನನ್ನ ಕುಟುಂಬ, ಅದು ಯಾವುದು ನಂದಿನಿ ಎಂಬುದು ನನ್ನ ಕುಟುಂಬ. ಆ ಕುಟುಂಬದಲ್ಲಿ ನಾನು ಖುಷಿಯೇ ಪಟ್ಟಿದ್ದೇನೆ. ಪ್ರತಿ ಕ್ಷಣ ಹಾಕುವಾಗ, ಒಬ್ಬರ ಮನೆಗೆ ಹಾಕುವಾಗ ನನಗೆ ಆ ನಗುಮುಖದ ಸೇವೆ ಸಿಕ್ಕಿದೆ. ನಾನು ಕೂಡ ಅವರಿಗೆ ನಗುಮುಖದ ಸೇವೆ ಕೊಡಿ. ಹಾಗಾಗಿ ನನಗೆ ಯಾವತ್ತೂ ಅದು ಯಾವುದೇ ಬೇಜಾರಾದರೂ ಆ ಹಾಲಿಗೆ ಹಾಕುವಾಗ ನನಗೆ ಆ ಕಷ್ಟ ಅಥವಾ ನೋವು ಗೊತ್ತಾಗ್ತಿಲ್ಲ. ಅದರಲ್ಲೆಲ್ಲ ಖುಷಿ ಆಗ್ತಿದ್ದು, ಜನರೆಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ನಿನ್ನೆ ನಿಮ್ಮ ಇದರಲ್ಲಿ ಹೀಗಾಯ್ತು ಅಂತ ಹೇಳಿದ್ರು, ಮಾಡಿದ್ರೆ ಅವರೇ ಸಮಾಧಾನ ಮಾಡ್ತಿದ್ರು ನನಗೆ. ನೀವು ಮುಂದುವರಿತೀರಿ, ಇದರಲ್ಲೆಲ್ಲ ಮುಂದುವರಿತೀರಿ ಅಂತ ಹೇಳಿದ್ದು. ತುಂಬಾ ಸಪೋರ್ಟ್ ನನಗೆ, ಖುಷಿ. ಇವಾಗ
ಇವಾಗ ಪ್ರಸ್ತುತ ತುಂಬಾ ಕ್ಷೇತ್ರದಲ್ಲಿ ಕೂಡ ಸವಾಲು ಇದೆ. ಈ ಒಂದು ಕ್ಷೇತ್ರದಲ್ಲಿ ಕೂಡ ಎಷ್ಟು ಸವಾಲಿದೆ, ಅದರ ನಡುವೆ ಹೇಗೆ ಖಂಡಿತ ಗಟ್ಟಿಯಾಗಿ ನಿಲ್ತೀರಾ? ತುಂಬಾ ಸವಾಲು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ನಂದಿನಿ ಹಾಲಾಗ 20 ರೂಪಾಯಿಗೆ ಬರ್ತಿತ್ತು. 20 ರೂಪಾಯಿ ನಮಗೆ ಕಮಿಷನ್ ಸಿಗ್ತಿದ್ದದು. ನಿಮಗೆ ನಾನು ಹೇಳಿದೆ ಆವಾಗ ಕೆಲವರು ಏನು ಮಾಡ್ತಿದ್ರು, ಕಮಿಷನ್ ಇಲ್ಲದೆ ಹಾಲು ಹಾಕ್ಲಿಕ್ಕೆ ಶುರು ಮಾಡ್ತಿದ್ರು. ನಾವು ಹಾಕ್ತೇವೆ, ಅವರಲ್ಲ ನಾವು ನಿಮಗೆ ಕಮ್ಮಿಗೆ ಹಾಕ್ತೇವೆ. ಆದರೆ ನನ್ನ ಜನರು ನನ್ನನ್ನು ಇದು ಮಾಡಲಿ, ಅದು ನನ್ನ ಸವಾಲನ್ನು ಮೆಟ್ಟಿ ನಿಂತೆ ಅವರ ಸಪೋರ್ಟ್ನಿಂದ. ಯಾಕೆಂತ ಹೇಳಿದ್ರೆ ನಿಮಗೆ ನಮ್ಮ ಕಮಿಷನ್ ಇಲ್ಲದೆ ನಾವು ಹಾಲು ಹಾಕ್ತೇವೆ ಅಂತ ಹೇಳಿದ್ರೆ ಆಗ ಆಲೋಚನೆ ಮಾಡಬೇಕು. ಒಂದು ಹೆಣ್ಣನ್ನು ಎಷ್ಟು ತುಳಿಲಿಕ್ಕೆ ನೋಡ್ತಾರೆ, ಆದರೆ ನನ್ನ ಜನಗಳು, ನನ್ನ ಯಜಮಾನರು ನನ್ನ ಕೈ ಬಿಡಲಿಲ್ಲ. ಇದು ನನಗೆ ತುಂಬಾ ಖುಷಿಯ ವಿಷಯ. ಓಕೆ, ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗುವಂತ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ಅದೆಷ್ಟೋ ಹೆಣ್ಣು ಮಕ್ಕಳು ಇರ್ತಾರೆ, ಏನಾದ್ರೂ ಸ್ವಲ್ಪ ಏನಾದ್ರೂ ಬೇಜಾರಾಯ್ತು, ಅದು ಇದು ಆಯ್ತು ಅಂತ ಹೇಳಿದ್ರೆ ಕುಗ್ಗಿ ಹೋಗ್ತಾರೆ. ಅಂತವರಿಗೆ ಸ್ಫೂರ್ತಿದಾಯಕವಾಗಿ ಏನಾದ್ರೂ ಮಾತನ್ನ ಹೇಳೋದಕ್ಕೆ? ಯಾವತ್ತು ಕುಗಬೇಡಿ. ಯಾರು ನಿಮ್ಮನ್ನು ಕುಗಿಸ್ತಾರ ಅವರ ಎದುರು ನೀವು ಮೆಟ್ಟಿ ನಡೆಯುವುದನ್ನು ಕಲಿಯಿರಿ. ಒಬ್ಬ ಮಹಿಳೆಯಾಗಿ ನೀವು, ನಾನು ಯಾರಿಗೂ ಕಮ್ಮಿ ಇಲ್ಲ. ನಮ್ಮನ್ನು ಕುಗ್ಗಿಸೋರು ಎಷ್ಟೋ ಜನ, ಬಹುಶಃ ಮಹಿಳೆಯರೇ ಕೆಲವರು ಇರ್ತಾರೆ ನಮ್ಮನ್ನು ಕುಗ್ಗಿಸ್ಲಿ. ಕುಗಬೇಡಿ. ಆಮೇಲೆ ಏನು ಕಷ್ಟ ಬಂದಿದೆ ಅದನ್ನು ಮೆಟ್ಟಿ ನಿಂತು ನಡೆಯಿರಿ ಅಂತ ಹೇಳ್ತೇನೆ ನಾನು. ಪ್ರತಿಯೊಬ್ಬ ಮಹಿಳೆ ಕೂಡ ಯಾರೇ ಆಗಿರಲಿ, ದುಡ್ಡಿನಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ, ನಿಮ್ಮ ಸ್ವಾಭಿಮಾನಕ್ಕೆ ಅಡ್ಡ ಬಂದಾಗ ತಿರುಗಿ ನಿಲ್ಲಿ. ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾರೆ. ನನಗೆ 2-3 ವಿಷಯದಲ್ಲಿ ಆಗಿದೆ. ನನ್ನ ಸ್ವಾಭಿಮಾನವನ್ನು ಧಕ್ಕೆ ತಂದಿದ್ದಾರೆ. ನನಗೆ ಕೆಲವು ಪಟ್ಟಗಳನ್ನು ಅದನ್ನು ಮೆಟ್ಟಿ ನಿಂತು ನಡೆದಿದ್ದೇನೆ ನಾನು. ಅದೇ ಥರ ಪ್ರತಿಯೊಂದು ಮಹಿಳೆ ಕೂಡ ಯಾವುದರಲ್ಲಿ ಈಗ ಎಲ್ಲ ಕೂಡ ಮಹಿಳೆಯರಿಗೆ ವಿಧ ವಿಧವಾದ ಇದುಂಟು ಅವಕಾಶಗಳನ್ನು, ಅದನ್ನೆಲ್ಲ ತಗೊಳ್ಳಿ. ಅವಕಾಶಗಳನ್ನು ಮಾಡ್ಕೊಳ್ಳಿ, ತಗೊಳ್ಳಿ, ಮುಂದುವರಿಯಿರಿ ಜೀವನದಲ್ಲಿ. ಯಾವುದಕ್ಕೂ ಹಿನ್ನಡೆಯಬೇಡಿ ಮಹಿಳೆ ಅಂತೇಳಿ. ಮಹಿಳೆ ಪುರುಷರಷ್ಟೇ ಸಮಾನವಾಗಿ ನಡೆಯಬಲ್ಲದು. ಪುರುಷ ಕೂಡ ಸಪೋರ್ಟ್ ಮಾಡ್ತಾನೆ, ಪ್ರತಿಯೊಬ್ಬ ಪುರುಷ ಅಂತ ಒಂದು ಎರಡು ಕಡೆಯಲ್ಲಿ ಪುರುಷರು ಇದು ಮಾಡೋದಿರ್ಬೋದು. ಪ್ರತಿಯೊಂದು ಈಗಿನ ಇದರಲ್ಲಿ ಮಹಿಳೆ ಮತ್ತು ಪುರುಷ ಅಂತ ಹೇಳುವಂಥ ಭೇದ ಭಾವ ಇಲ್ಲ. ಈಗ ಸಂಬಳದಲ್ಲೇ ಆಗಲಿ ಮಹಿಳೆಯರಿಗೆ ಎಷ್ಟು ಕೊಡ್ತಾರೆ, ಪುರುಷರಿಗೂ ಅಷ್ಟೇ ಕೊಡ್ತಾರೆ, ಮಹಿಳೆಯರಿಗೂ ಕೂಡ ಕೊಡ್ತಾರೆ. ಪ್ರತಿಯೊಂದು ಕಡೆಯಲ್ಲಿ ಮಹಿಳೆಗೆ ಬೇಕಾದ ಸೌಲಭ್ಯಗಳನ್ನು ಈಗ ಕಲ್ಪಿಸ್ತಾರೆ. ಕೆಲವೊಂದು ಕಡೆಯಲ್ಲಿ ಇರಲಿಕ್ಕಿಲ್ಲ, ಆದರೆ ಪ್ರತಿಯೊಂದು ಕಡೆಯಲ್ಲಿ ಈ ಇದರಲ್ಲಿ ಪರಿಸರದಲ್ಲಿ ನಾನು ನೋಡಿದ ಹಾಗೆ ಎಲ್ಲಿಯೂ ಅಂಥದ್ದು ಆಗಲಿಲ್ಲ. ಆದಾಗ ನಾನು ಅದನ್ನು ಖಂಡಿಸಿದ್ದು ಇದೆ. ಅಂಥ ವ್ಯವಸ್ಥೆ ಆದಾಗ ನಾನು ಖಂಡಿಸಿದ್ದು ಇದೆ. ನನ್ನಿಂದ ಅದು ಹೆಲ್ಪ್ ಮಾಡಿದ್ದು ಇದೆ. ನಾನು ಕರ್ನಾಟಕದಲ್ಲಿ ಪ್ರಥಮ ಇದು ನಾನು ಮತ್ತು ನನ್ನ ಯಜಮಾನರು ನಗರಸಭೆ ಅಧ್ಯಕ್ಷರಾಗಿ, ಬಹುಶಃ ಕರ್ನಾಟಕದಲ್ಲಿ ಯಾರು ಕೂಡ ಆಗಲಿಲ್ಲ. ನಾನು ಮತ್ತು ನನ್ನ ಯಜಮಾನರು ನಗರಸಭೆ ಅಧ್ಯಕ್ಷ. ಇದಕ್ಕೆ ತುಂಬ ದೇವರಿಗೂ ಕೂಡ ಮಾಲಿಂಗೇಶ್ವರನಿಗೆ ಬಹುಶಃ ಮಾಲಿಂಗೇಶ್ವರನ ಆಶೀರ್ವಾದ ಇರಬೇಕು. ಅದಿದ್ದ ಕಾರಣ ನಾನು ಮತ್ತು ನಮ್ಮ ಯಜಮಾನರು ಇಬ್ಬರು ಕೂಡ ಅಧ್ಯಕ್ಷರಾಗಿದ್ದೇವೆ. 5 ವರ್ಷಗಳ ಕಾಲ ನಾನು ನಂದಿನಿ ಹಾಲ್ನಲ್ಲಿ ಪುತ್ತೂರು ತಾಲೂಕಿನಲ್ಲಿ ನಾನು ಪ್ರಥಮ ಇದು ತಗೊಂಡಿದ್ದೇನೆ. ಬಹಳ ಖುಷಿ ಆಗ್ತದೆ ನನಗೆ. ಓಕೆ, ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಿಮಗೆ ಸಹಕಾರವನ್ನು ನೀಡಿದವರು, ಈ ಹೊತ್ತಿಗೆ ಅವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದರೆ ಯಾರು? ಧನ್ಯವಾದ ತಿಳಿಸಿ. ಒಂದು ನಾನು ಈಗ ಹೇಳಿದಾಗೆ ನನ್ನ ಕ್ಷೇತ್ರದ ಜನತೆ, ಪುತ್ತೂರಿನ ಜನತೆಗೆ, ಪ್ರತಿಯೊಬ್ಬ ಜನತೆಗೆ, ಪ್ರತಿಯೊಬ್ಬರು, ಅದು ಮಹಿಳೆಯರಾಗಿರ್ಬೋದು, ಕೆಲವು ಸಂಘ ಸಂಸ್ಥೆಗಳಿಗೆ, ಮೇಲಾಗಿ ನನ್ನನ್ನು ಅಧ್ಯಕ್ಷರಾಗಿ ಅಥವಾ ನನ್ನನ್ನು ನಗರಸಭೆಗೆ ಆಯ್ಕೆ ಮಾಡಿದ ಜನರಿಗೆ, ನನ್ನ ಯಜಮಾನರಿಗೆ, ನನ್ನ ಮಕ್ಕಳಿಗೆ, ಹಾಗೂ ನನ್ನನ್ನು ಈ ಭೂಮಿಗೆ ತಂದಂಥ ನನ್ನ ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ, ನಾನು ಈ ಹೊತ್ತಿನಲ್ಲಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಓಕೆ, ನಂದಿನಿ ಮಾರಾಟದ ಮೂಲಕ ಪುತ್ತೂರಿನಲ್ಲಿ ಹೆಸರು ಮಾಡಿದ್ದೀರಾ, ಅದರ ಜೊತೆಗೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದೀರಾ. ಹಾಗಾಗಿ ನೀವು ನಂದಿನಿ ಮಾರಾಟವನ್ನ ಮಾಡ್ತಾ ಇರೋದ್ರಲ್ಲ ಹಾಲು, ಅದು ನಿಮ್ಮ ಸಕ್ಸಸ್ ಆಗಿ ನಡೀಲಿ, ಮುಂದೆ ಕೂಡ ಸಕ್ಸಸ್ ಆಗಲಿ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶೀರ್ವಾದ. ಥ್ಯಾಂಕ್ ಯು. ಲತಾ ಮೇಡಮ್ ಅವರ ಹಸ್ಬೆಂಡ್ ಆಗಿರುವಂತ ಗಣೇಶ್ ರಾವ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿ. ಮೇಡಮ್ ಅನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ, ಹೆಮ್ಮೆ ಅಂತ ಅನ್ಸುತ್ತೆ ನಮಗೆ ಕೂಡ, ಸ್ಫೂರ್ತಿಯಾಗಿ ನಿಂತಿರುವಂತದ್ದು. ಏನ್ ಹೇಳ್ತೀರಾ ಅಂತ ಈ ಒಂದು ವ್ಯವಹಾರದ ಬಗ್ಗೆ ಆಗಿರಬಹುದು, ಇವರಿಗೆ ನೀವು ಸಾಥನ ನೀಡಿರುವಂತದ್ದು, ಹಾಗಾಗಿ ಏನ್ ಹೇಳ್ತೀರಾ? ಹೇಳಿ, ತುಂಬಾ ಸಂತೋಷ ಆಗ್ತಾ ಉಂಟು. ಯಾಕಂದ್ರೆ ನಾನು ಬೆಳೆದು ಬಂದ ಪರಿಸರ ಹಾಗೆ. ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನಗೆ ಬಹಳ ಸ್ವಾತಂತ್ರ್ಯ ಕೊಟ್ಟು, ನನಗೆ ಅಣ್ಣಂದಿರು, ನಾವು 7 ಮಕ್ಕಳು, ನಾನು ಸಣ್ಣವ. ನನಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ರು. ನಾನು ಸ್ವಾತಂತ್ರ್ಯದಲ್ಲೇ ಬೆಳೆದವ. ನನಗೆ ಮತ್ತೆ ಚಿಕ್ಕದರಲ್ಲಿ ಮದುವೆ ಮಾಡಿದ್ರು. ಕಾಲೇಜ್ ಮುಗಿಸಿ ಬಂದ ಕೂಡಲೇ ಮನೆಯಲ್ಲಿ ನನ್ನ ತಾಯಿ ಒಟ್ಟಿಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ ಅಂತ ಹೇಳಿಕೊಂಡು ನನ್ನನ್ನು ಮದುವೆ ಮಾಡಿಸಿದ್ರು. ನಾನು ಕಾಲೇಜ್ ಮುಗಿಸಿ ಬಂದಾಗೆ ರಾಜಕೀಯಕ್ಕೆ ಬಂದೆ. ಯಾಕಂದರೆ ಕೆಲವು ರಾಜಕೀಯದ ಕೆಲವು ಇದನ್ನು ನನಗೆ ಕಾಣಲಿಕ್ಕೆ ಆಗಲಿಲ್ಲ, ಕಂಟಿಸಿ ನಾನು ರಾಜಕೀಯಕ್ಕೆ ಬಂದವ. ರಾಜಕೀಯಕ್ಕೆ ಬಂದೆ, ಮದುವೆ ಆದೆ, ನನ್ನ ವ್ಯವಹಾರ ಮುಗಿಸಿಕೊಂಡು ಬಂದೆ. ರಾಜಕೀಯದಲ್ಲಿ ಆಯ್ಕೆಯಾಗಿ 26 ವರ್ಷದಲ್ಲೇ ಪುರಸಭೆ ಅಧ್ಯಕ್ಷ ಆಗಿದ್ದೀನಿ. ನಾನು ನನ್ನ ಕೆಲಸ ಮಾಡಿದ್ದೇನೆ. ನನ್ನ ಹೆಂಡತಿನೂ ಕೂಡ ಯಾಕಂದರೆ ನಾನು ಹೇಳಿದೆ ಈಗಾಗಲೇ ಸಮಾನತೆ ಬೇಕು. ನಾನು ಆವತ್ತಿನಿಂದ ಇವತ್ತಿನವರೆಗೂ ಈ ಕೆಲವು ವ್ಯವಹಾರಗಳ ಬಗ್ಗೆ ಭಾರಿ ವಿರೋಧಿ, ನೇರ ಮಾತು ನನ್ನದು. ನಾನು ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಕಟ್ಟ ಶಿಷ್ಯ. ಆದ ಕಾರಣ ನಾನು ಅವರ ಹಾದಿಯಲ್ಲೇ ಬಂದವ. ನೆಕ್ಸ್ಟ್ ನನ್ನ ರಾಜಕೀಯ ನಂತರ ಅವಕಾಶ ಹೇಳಿದರು, ನನಗೆ ಪುರುಷರ ಇದರಲ್ಲಿ ಇಲ್ಲಾಯಿತು. ಅದಕ್ಕೆ ನಾನು ನನ್ನ ಹೆಂಡತಿ ನಿಲ್ಲಿಸಿದೆ, ಅಧ್ಯಕ್ಷ ಮಾಡಿದೆ. ಪುತ್ತೂರು ನಗರ ಪುರಸಭೆಯ ಪ್ರಪ್ರಥಮ
ಸ್ಥಾಯಿ ಸಮಿತಿ ಅಧ್ಯಕ್ಷನೂ ಕೂಡ ಮಾಡಿದ್ದೇವೆ ನಾವು ಅವಳನ್ನು. ನನಗೆ ತುಂಬ ಸಂತೋಷ ಉಂಟು. ಅವಳ ವ್ಯವಹಾರದಲ್ಲಿ ನಾನು ಪಾಲ್ದಾರ, ಯಾಕಂದರೆ ನಾನು ಬೇರೆ ಆಗಿಲ್ಲ, ಅವಳ ಹೆಸರಿನಲ್ಲೇ ಲೈಸೆನ್ಸ್ ತಗೊಂಡು ಎತ್ತು ವ್ಯವಹಾರ ಮಾಡ್ತಾಯಿದ್ದೇನೆ. ಹಾಲಿದು ಸಪೋರ್ಟ್ ಕೊಟ್ಟಿದ್ದೀನಿ, ಸಂತೋಷ ಉಂಟು. ಉಳಿದವರಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೇನೆ, ಯಾಕಂದರೆ ಮಹಿಳೆಯರನ್ನು ಮುಂದೆ ತರಿಸಿ ಅವರ ಮನೆಯವರಿಗೆ ಅವಕಾಶ ಕೊಡಿ. ಯಾಕಂದರೆ ಎಲ್ಲ ಅವಕಾಶವನ್ನು ನಾವೇ ತಗೊಳ್ಳೋದಲ್ಲ, ಅವರಿಗೆ ಕೂಡ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಅದೆಷ್ಟೋ ಹೆಣ್ಣು ಮಕ್ಕಳು ನಮ್ಮ ಮುಂದೆನೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಅವರ ಸಾಲಿನಲ್ಲಿ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿ ನಿಂತಿರೋರು ಲತಾ ಮೇಡಮ್ ಕೂಡ ಒಬ್ರು. ಇವರು ಬೆಳಗ್ಗೆ ಬೇಗ ಎದ್ದು ಪುತ್ತೂರಿನ ಅದೆಷ್ಟೋ ಅಂಗಡಿ ಮನೆಗಳಿಗೆ ಹೋಟೆಲ್ಗಳಿಗೆ ನಂದಿನಿ ಹಾಲನ್ನ ಹಾಕಿ ಬರ್ತಾರೆ. ಇದರ ಜೊತೆಗೇನೆ ಇವರಿಗೆ ಸಾಥನ್ನ ನೀಡ್ತಾ ಇರುವಂಥದ್ದು ಇವರ ಹಸ್ಬೆಂಡ್. ಹಾಗಾಗಿ ಇಬ್ರು ಸೇರ್ಕೊಂಡು ಉದ್ಯಮವನ್ನ ಮಾಡ್ಕೊಂಡು ಬಂದಿದ್ದಾರೆ. 36 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಹತ್ತೂರಿನಲ್ಲಿ ಕೂಡ ಹೆಸರುವಾಸಿಯಾಗಿದ್ದಾರೆ ಲತಾ ಮೇಡಮ್. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.